ನಾವೂರು ಗ್ರಾಮದ ಶ್ರೀ ಸುಬ್ರಾಯ ನಾವೂರೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಭಾನುವಾರ ಬೆಳಗ್ಗೆ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಶ್ರೀದೇವರಿಗೆ ಬ್ರಹ್ಮಕಲಶಾಭಿಷೇಕ ನೆರವೇರಿತು. ಬ್ರಹ್ಮಶ್ರೀ ಕೆಮ್ಮೆಂಜೆ ನಾಗೇಶ ತಂತ್ರಿಗಳು ಹಾಗೂ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ನಡ್ವಂತಾಡೆ ಶ್ರೀಪಾದ ಪಾಂಗಣ್ಣಯ್ಯ ಅವರ ನೇತೃತ್ವದಲ್ಲಿ ಪುರೋಹಿತ ಬಳಗದ ವೇದಘೋಷಗಳ ಉದ್ಗಾರದೊಂದಿಗೆ ವೈದಿಕ ಹಾಗೂ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಕಲಶಾಭಿಷೇಕ ನಡೆಯಿತು. ಬಳಿಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ನಡೆಯಿತು. ಎಂದಿಗಿಂತಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರ ಕ್ಷೇತ್ರಕ್ಕೆ ಹರಿದು ಬಂತು. ಶನಿವಾರ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿ, ಭಕ್ತಿ ಹಾಗೂ ಏಕಾಗ್ರತೆಯಿಂದ ಭಗವಂತನ ಸೇವೆ ಮಾಡಬೇಕು, ದೇವರ ಅಸ್ತಿತ್ವವನ್ನು ನಮ್ಮ ಭಕ್ತಿಯಿಂದ ಕಾಣಬೇಕು ಎಂದು ಹೇಳಿದರು. ಒಕ್ಕಂಜಿ ಪುತ್ತೂರು ಮಹಾಲಿಂಗೇಶ್ವರ ಉಂಡು ನನ್ನ ದಿಕ್ಕು ಬೇತೆ ಬೇತೆ ಪುದರ್ಡು ದೇವರಲ್ಲಿ ಎತ್ತನಲ್ಲ ಮೂಲ ಶಕ್ತಿ ಒಂಜಿ ಅಂತ ನಮ್ಮ ಪೂರ ಆರಾಧನೆ ಮಾತೊಂದು ಬರ್ಪ ಅಂಚನೆ ವಿಷ್ಣುಮೂರ್ತಿಲ ಇನ್ನು ಅನೇಕ ಕ್ಷೇತ್ರಗಳು ಅನಂತ ಪದ್ಮನಾಭ ಅದನ್ನ ಮಧುರು ಎದ್ದೇಗ್ಲಿನಿ ಓದಿದ್ದ ವಿಷ್ಣುಮೂರ್ತಿ ಅನಂತೇಶ್ವರ ಇಂಚೆ ಬೇತೆ ಬೇತೆ ಪದರ್ಡು ಆಯಾ ಪ್ರದೇಶಡ್ ವಿಷ್ಣು ಆರಾಧನೆ ಎಲ್ಲ ಮಾಲ್ಪೆ. ಪ್ರಧಾನ ಅರ್ಚಕರಾದ ವೆಂಕಟದಾಸ್ ಭಟ್, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮುರಳೀಧರ್ ಭಟ್, ಗೌರವ ಸಲಹೆಗಾರರಾದ ಹರಿಶ್ಚಂದ್ರ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಶಾಸಕ ರಾಜೇಶ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮಾಜಿ ಸಚಿವ ಬೀರಮಾನತ್ ರೈ, ಜಿಲ್ಲಾ ಪಂಚಾಯತ್ ಸದಸ್ಯ ಪದ್ಮಶೇಖರ್ ಜೈನ್, ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಅಂಚನ್, ವಸಂತ್ ಭಟ್ ನಾರಾವಿ, ಕೆಕೆ ಶೆಟ್ಟಿ ಅಹಮದ್ ನಗರ, ತಾಲೂಕು ಗಾಣಿಗ ಸಮಾಜ ಸಂಘದ ಅಧ್ಯಕ್ಷ ರಘು ಸಫಲ್ಯ, ಪ್ರಧಾನ ಅರ್ಚಕರಾದ ವೆಂಕಟದಾಸ್ ಭಟ್ ಅಗ್ರಹಾರ್, ಸಲಹೆಗಾರರಾದ ಹರಿಶ್ಚಂದ್ರ ಭಟ್, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮುರಳೀಧರ್ ಭಟ್, ಸಮಿತಿಯ ಗೌರವಾಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಪ್ರಧಾನ ಕಾರ್ಯದರ್ಶಿ ಆಡಳಿತ ಮುಖ್ಯಸ್ಥರಾದ ರಾಮಚಂದ್ರ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.